ಪತ್ರಕರ್ತರು ಅಕ್ಷರ ಸಂತ ಹಜಬರನ್ನು ಗುರುತಿಸದೇ ಇರುತ್ತಿದ್ದಲ್ಲಿ ಎಲೆಮರೆಕಾಯಿಯಾಗಿ ಉಳಿತಿದ್ರು. ಚಿತ್ರನಟರಾದ ದರ್ಶನ್, ಸುದೀಪ್, ಸಲ್ಮಾನ್ ಖಾನ್ ಅವರ ನಿಜ ಜೀವನದ ಹೀರೋಗಳಲ್ಲ, ಹಜಬ ಅವರು ನಿಜ ಜೀವನದ ಹೀರೋ ಆಗಿದ್ದಾರೆ ಎಂದು ರಾಜ್ಯ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಹರೇಕಳ ನ್ಯೂ ಪಡುಪುವಿನ ಹರೇಕಳ ಹಜಬಾಶ್ರಮದಿಂದ ನಿರ್ಮಾಣಗೊಂಡ ಸರ್ಕಾರಿ ಹೈಸ್ಕೂಲ್ ಶಾಲೆಗೆ ಭೇಟಿ ಕೊಟ್ಟು ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಜಬ ಅವರನ್ನು ಕರ್ನಾಟಕ ಸರ್ಕಾರದ ಪರವಾಗಿ ಸನ್ಮಾನ ನೆರವೇರಿಸಿ ಮಾತನಾಡಿದ ಅವರು, ಈ ಬಾರಿಯ ಎಸ್ಎಸ್ಎಲ್ಸಿಯ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎಸ್ಎಸ್ಎಲ್ಸಿ ಬೋರ್ಡ್ನಿಂದಲೇ ಪ್ರಕಟವಾಗುವುದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಗಮನ ಹರಿಸಿ ಪರೀಕ್ಷೆಗೆ ತಯಾರಾಗಬೇಕಾಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ ಶಾಲೆಯ ರಾಯಭಾರಿಗಳು. ಅವರು ಉತ್ತಮ ಫಲಿತಾಂಶ ದಾಖಲಿಸಿದ್ದಲ್ಲಿ ಶಾಲೆಗೆ ಹೆಚ್ಚಿನ ವಿದ್ಯಾರ್ಥಿಗಳು ಬರಲು ಸಾಧ್ಯ. ಈ ನಿಟ್ಟಿನಲ್ಲಿ ಹಜಬರ ಶಾಲೆಯ ಮಕ್ಕಳು ಪ್ರಯತ್ನಿಸಿದಲ್ಲಿ ಅವರ ಕನಸು ನನಸಾಗಲು ಸಾಧ್ಯ. ಕರ್ನಾಟಕಕ್ಕೆ ಹೆಮ್ಮೆಯಾಗಿರುವ ಹಜಬ ಅವರ ಮುಂದೆ ಎಲ್ಲರೂ ತಲೆ ತಗ್ಗಿಸಲೇಬೇಕು. ಹಜಬ ಅವರ ಮನವಿಯಲ್ಲಿ ನೀಡಿರುವ ಪಬ್ಲಿಕ್ ಶಾಲೆ, ಪಿಯುಸಿ ಕಾಲೇಜು, ಕಾಂಪೌಂಡ್ ದುರಸ್ತಿ, ಶಿಥಿಲಾವಸ್ಥೆಯ ಕಟ್ಟಡ ಅಭಿವೃದ್ಧಿಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇನೆ ಎಂದು ಹೇಳಿದರು. ವಿಚಾರಗಳನ್ನ ಮಾಡಿದ್ದೀವಿ. ವಿಶೇಷವಾಗಿ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡಲಿಕ್ಕೆ, ಯಾಕಂದರೆ ನಮ್ಮ ಮನಸ್ಸಲ್ಲಿರೋದು ಸರ್ಕಾರಿ ಶಾಲೆಗಳನ್ನ ನಾವು ಸಬಲೀಕರಣ ಮಾಡಿದ್ರೆ, ಗುಣಮಟ್ಟ ಹೆಚ್ಚಿದ್ರೆ ಮಧ್ಯಮ ಮತ್ತು ಕೆಳ ಮಧ್ಯಮ ಕುಟುಂಬಗಳು ಉಳಿಯುತ್ತೆ. ಇವತ್ತೊಂದು ಕೂಲಿ ಕೆಲಸ ಮಾಡೋನು ಕೂಡ ತನ್ನ ಮಗುವಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಖಾಸಗಿ ಶಾಲೆ ಕಳಿಸ್ತಾ ಇದ್ದಾನೆ. ಇದರಿಂದ ಅವನ ದುಡಿಮೆಯ 40% ದುಡ್ಡು ಶಿಕ್ಷಣಕ್ಕೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಬರುವ ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಹಿಂದೆ ಇತ್ತಲ್ಲ ಗರಿಮೆ, ಆ ಗರಿಮೆ ತರೋದಕ್ಕೆ ಒಂದಷ್ಟು ನಾವು ಕಾರ್ಯಕ್ರಮಗಳನ್ನ, ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದು ಈ ವರ್ಷದ ಬಡ್ಜೆಟ್ನಲ್ಲಿ ಕೂಡ ಕೆಲವು ಸಂಗತಿಗಳು ಪ್ರಕಟ ಆಗಿದೆ. ರಾಜ್ಯ ಬಜೆಟ್ನಲ್ಲಿಯೂ ಈ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಕುರಿತು ಗಮನ ಹರಿಸಲಾಗುವುದು. ರಾಜ್ಯಾದ್ಯಂತ 10,650 ಹೊಸ ಶಿಕ್ಷಕರನ್ನು ನೇಮಕಾತಿಗೊಳಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ. ಮುಂದಿನ ವರ್ಷದಲ್ಲಿ 24,000 ಮಂದಿ ಶಿಕ್ಷಕರು ನಿವೃತ್ತಿಯಾಗುತ್ತಲಿದ್ದಾರೆ. ಇದನ್ನು ಮುಂದಿಟ್ಟುಕೊಂಡು ಮತ್ತೆ 10,000 ಶಿಕ್ಷಕರ ನೇಮಕಾತಿ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು. ಶಿಕ್ಷಕರ ಕೊರತೆ ಅನೇಕ ವರ್ಷಗಳಿಂದ ಬಂದಿದೆ. ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಇಲಾಖೆನಲ್ಲೂ ಕೂಡ ಕೊರತೆ ಇದೆ. ಆ ಕೊರತೆ ನೀಗಿಸೋದಕ್ಕೆ ಈಗ ಮೊದಲು ನಾವು ಸುಮಾರು 10,650 ಜನ ಶಿಕ್ಷಕನ ತಗೊಳ್ಳೋ ಒಂದು ಕೆಲಸದಲ್ಲಿ ಪ್ರಕ್ರಿಯೆಯಲ್ಲಿದ್ದೀವಿ. ಮತ್ತೆ ಬರೋ ವರ್ಷದಲ್ಲಿ ಇನ್ನೊಂದು 10,000 ಜನ ತಗೊಳ್ತೀವಿ. ಇದ್ರ ಜೊತೆಗೆ ಮುಂದಿನ 3 ವರ್ಷದಲ್ಲಿ ಸುಮಾರು 24,000 ಜನ ರಿಟೈರ್ ಆಗ್ತಾ ಇದ್ದಾರೆ. ಅದನ್ನೂ ಕೂಡ ಮನಸ್ಸಲ್ಲಿಟ್ಕೊಂಡು ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ನಾವು ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಶಾಸಕ ಯುಟಿ ಖಾದರ್, ಪ್ರಭಾರ ಶಿಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಗಣೇಶ್ ಕಾರ್ಣಿಕ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಮುಸ್ತಫಾ, ಜಿಲ್ಲಾ ಪಂಚಾಯತ್ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು ಮಲ್ಲಾರ್, ಹರೇಕಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನಿತಾ ಡಿಸೂಜಾ, ಸದಸ್ಯ ಬದ್ರುದ್ದೀನ್, ಬಿಜೆಪಿ ಮುಖಂಡರುಗಳಾದ ರಾಜಗೋಪಾಲ್ ರೈ, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಪತ್ರಕರ್ತ ಗುರುವಪ್ಪ ಬಾಳೆಪುಣಿ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.